ನಾಳೆ ಕಟ್ಟಿಕೊಳ್ಳುವ ಮಕ್ಕಳ ಬದುಕು ಮುಖ್ಯ. ಮುಂದಿನ ಸಮಾಜ ಶಿಕ್ಷಿತ ಸಮಾಜವಾಗಿ ಇರಬೇಕು. ಸಮಾಜದಲ್ಲಿ ಶಿಕ್ಷಣಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣವಾಗಲಿ. ವಿದ್ಯಾರ್ಥಿಗಳು ಪೋಷಕರು ಇದಕ್ಕೆ ಸಹಕರಿಸಬೇಕು. ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು. ಮಕ್ಕಳ ವಿದ್ಯಾರ್ಜನೆ ಬಹಳ ಮುಖ್ಯ. ದೊಂಬಿ ಗಲಾಟೆ ಹಾನಿಯಾಗಬೇಕೆಂಬ ಅಪೇಕ್ಷೆ ಯಾರಿಗೂ ಇಲ್ಲ. ಎಲ್ಲರೂ ಶಾಂತಿಯನ್ನು ಕಾಪಾಡಬೇಕು ಎಂದು ಉಡುಪಿ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಹೇಳಿದ್ದಾರೆ. ಉಡುಪಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಕೋರ್ಟ್ ವಿಚಾರಣೆ ನಡೀತಾ ಇದೆ. ಏನು ತೀರ್ಪು ಬರುತ್ತದೆ ಎಂದು ನಾವು ಕಾದು ನೋಡೋಣ. ತೀರ್ಪಿಗೆ ಅನುಗುಣವಾಗಿ ಮುಂದೆ ನಡೆಯೋಣ ಎಂದಿದ್ದಾರೆ. ಮಕ್ಕಳು ಮುಂದಿನ ಪ್ರಜೆಗಳು. ಹಾಗಾಗಿ ಮಕ್ಕಳ ವಿದ್ಯಾರ್ಜನೆ ಅದು ಮುಖ್ಯ. ಅವರ ಬದುಕು, ಅವರು ನಾಳೆ ಕಟ್ಟಿಕೊಳ್ಳುವ ಬದುಕು ಮುಖ್ಯ. ಹಾಗಾಗಿ ಅಂತಹ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ, ಉತ್ತಮವಾದ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಬೇಕಾಗಿರುವ ವಿದ್ಯಾರ್ಜನೆಗೆ ಹಾಗೂ ನಾಡಿನ ಸಮಾಜ ಅದು ಸುಶಿಕ್ಷಿತವಾದ ಸಮಾಜವಾಗಿ ಇರಬೇಕು. ಅದಕ್ಕೆ ಬೇಕಾಗಿರುವ ಪೂರಕ ವಾತಾವರಣವನ್ನು ವಿದ್ಯಾರ್ಥಿಗಳು ಮಾಡಿಕೊಡಬೇಕು, ಪೋಷಕರು ಕೂಡ ಮಾಡಬೇಕು. ಇದು ನಮ್ಮ ಅಭಿಪ್ರಾಯ. ದೊಂಬಿ ಗಲಾಟೆ ಆಗಬೇಕು, ಇನ್ನಷ್ಟು ಹಾನಿ ಆಗಬೇಕು ಅಂತ ಹೇಳಿಕೊಂಡು ಯಾರಿಗೂ ಅಪೇಕ್ಷೆ. ಹಾಗಾಗಿ ಎಲ್ಲರೂ ಕೂಡ ಶಾಂತಿಯನ್ನು ಕಾಪಾಡಿಕೊಡಬೇಕು. ಕೋರ್ಟಿನಲ್ಲಿ ವಿಚಾರ ಕೋರ್ಟ್ನಲ್ಲಿದೆ, ಏನು ತೀರ್ಮಾನ ಬರುತ್ತೆ ನೋಡೋಣ, ಅದಕ್ಕೆ ಅನುಗುಣವಾಗಿ ಮುಂದೆ ನಡೆಯುತ್ತೆ.